ಎಡ್ಡೆ ಕೆಲಸಲಿನ ಮಲ್ತಂಡ ನಮ್ಮ ಇಲ್ಲು ನಮ್ಮ ಮನಸ್ಸಡು ಬದಲಾವಣೆ ಆಯರ ಸಾಧ್ಯ ಅಂದು ಮಾಣಿಲ ಶ್ರೀಧಾಮದ ಮೋಹನದಾಸ ಪರಮಹಂಸ ಸ್ವಾಮೀಜಿ ಪಂತರ ಕದ್ರದ ಶ್ರೀ ಮಂಜುನಾಥ ದೇವಸ್ಥಾನಡು ಬ್ರಹ್ಮಕಲಶದ ದಿನ ಎನ್ಮನೆ ದಿನದ ಧಾರ್ಮಿಕ ಸಭೆಟ್ ಆರು ಆಶೀರ್ವಚನ ಕೊರಿಯರು. ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ಅಷ್ಟೋತ್ತರ ಸಹಸ್ರ ಬ್ರಹ್ಮಕಲಶದ ದಿನ ಗುರುವಾರ ಎನ್ಮನೆ ದಿನದ ಧಾರ್ಮಿಕ ಸಭೆ ಅಟ್ಟಣೆಯಾದಿತ್ತಂಡ. ಶ್ರೀಧಾಮ ಮಾಣಿಲದ ಮೋಹನದಾಸ ಪರಮಹಂಸ ಸ್ವಾಮೀಜಿಯರ ಕಾವೂರು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯರ ಇತದ ಕಾರ್ಯಕ್ರಮ ಉದಿಪನಾಂಡ. ಮಾಣಿಲದ ಸ್ವಾಮೀಜಿರು ಆಶೀರ್ವಚನ ಕೊರ್ದು ಏಪಲ ಎಡ್ಡೆ ಚಿಂತನೆ ನಮಡಬೋಡು ಎಡ್ಡೆ ಕೆಲಸಲಿನ ಮಲ್ತಂಡ ನಮ್ಮ ಇಲ್ಲು ಮನಸ್ಸಡು ಬದಲಾವಣೆ ಆಯ್ರ ಸಾಧ್ಯ ಅಂತ ಪಂಡಿರ. ತನಕನ ಭಾವನೆ ತನಕನ ಮನಸ್ಸು ತನಕನ ಕರ್ಮ ಶುದ್ಧಾಪನಂಚಿನ ಪ್ರಕ್ರಿಯೆದ ಮಾಯೋಗ ಈ ಕದ್ರಿ ಮಂಜುನಾಥ ಸ್ವಾಮಿನ ಈ ಸನ್ನಿಧಿಡು ಒದಗದು ಬರೋದು ಅವರ ಬಾರಿ ಬೊಲ್ಪುಡು ಪ್ರಾರ್ಥಕಾಲಡಿ ಕಾರ್ಯಕ್ರಮ ನಡಪೆರ. ಮನುಷ್ಯಗೆ ರಡ್ಡು ಬಾರಿ ಮುಖ್ಯ. ಒಂಜಿ ಬದುಕದಿ ಮಣ್ಣದ ಋಣ ಅವು ದೇಶದ, ರಡ್ಡು ತನ್ನ ಅಪ್ಪೆನ ಋಣ. ಒವೆನಾಂಡಲ ಜೀವನಡು ತೀರರೆ ಸಾಧ್ಯ ಉಂಡು, ಅಪ್ಪೆನ ಋಣಲ ಮಣ್ಣದ ಋಣಲ ತೀರರೆ ಭಾರಿ ಸಾಧ್ಯ ಜೀ ದೇ ಪಂಡ ಇನಿ ನಮ್ಮ ತೂವೊಂದುಲ್ಲ ನಮ್ಮ ಲೌಕಿಕವಾಯಿನಂಚಿನ ಬದುಕದ ಜಂಜಾಟಡು ನಮ್ಮ ದುಂಬುದ ಪೀಳಿಕೆದ ಆ ಜೋಕುಲ್ನ ಸಂಸ್ಕಾರ ಬೇತೆ ಬೇತೆ ರೀತಿಡು ಸಮಾಜಡು ಬರ್ಪುನಂಚಿನ ಮತೀಯವಾದಲು ಐತ ಉಳೈ ನಮ್ಮನೆ ಆಯ್ನಂಚಿನ ನಮ್ಮ ಮನಸ್ಸದ ಗೊಂದಲಡು ನಮ್ಮ ಜನಕಲನೆ ಕಾರ್ವೈಪುನಂಚಿನ ಪ್ರವೃತ್ತಿಲು ಅವು ಸಾಮಾಜಿಕವಾದಪ್ಪು ರಾಜಕೀಯವಾದಪ್ಪು ಧಾರ್ಮಿಕವಾದ ಬೇರೆ ಬೇರೆ ಕ್ಷೇತ್ರಗಳ ನಡತೊಂದುಂಡು. ಇನ್ನೇನು ಕೂಡ ಪರಿಮಾರ್ಜನೆ ಮನ್ಪುರ ನಾಂಡ ಭಗವತ್ನ ಒಂಜಿ ಶಕ್ತಿ ನಮ್ಮ ಉಲೈ ಬೋಡೆ ಐಕ್ ಅವು ಆತ್ಮತತ್ವ ಬಕ ಪರಮಾತ್ಮ ತತ್ವ ಪಂಡೇರಿ. ಧರ್ಮಪಾಲನಾಥ ಸ್ವಾಮೀಜಿಯರ ಆಶೀರ್ವಚನ ಕೊರ್ದು ಸರ್ವರಿಗ್ಲ ಮಂಜುನಾಥನ ಕೃಪೆ ಉಪ್ಪಡಂದು ಪಂಡೇರ. ಹೃದಯ ಸ್ಥಾನವಾಗಿರ್ತಕ್ಕಂಥ ಒಂದು ದೇವಸ್ಥಾನ. ಈ ಕ್ಷೇತ್ರ ಶರೀರವೆಂಬ ಕ್ಷೇತ್ರದಲ್ಲಿ ಭಗವಂತ ವಾಸವಿದ್ದಾನೆ, ಹೃದಯದಲ್ಲಿ ವಾಸವಿದ್ದಾನೆ. ಈ ಕ್ಷೇತ್ರದಲ್ಲಿರ್ತಕ್ಕಂತಹ ಭಗವಂತನ ಸಾನ್ನಿಧ್ಯವನ್ನು ನಾವು ಕಂಡುಕೊಳ್ಬೇಕಾದ್ರೆ ತನ್ನ ಅರಿವಿನ ಪ್ರಜ್ಞೆಯಿಂದ ತನ್ನನ್ನು ತಾನು ನೋಡಬೇಕಾಗ್ತೈತೆ. ಅರಿವಿನ ಪ್ರಜ್ಞೆ ಯಾವಾಗ ಇರುತ್ತೋ ಆವಾಗ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಹಾಗೆ ಎಲ್ಲ ಕಡೆ ಭಗವಂತನಿದ್ದಾನೆ ಅಂತೇಳಿ ನಾವು ಹೇಳಿದ್ರೂ ಸಹ ಶಾಸ್ತ್ರದಲ್ಲಿ ಅವನನ್ನು ನೋಡುವಂಥ ಕ್ರಮ ಇದೆ. ನೀವೆಲ್ಲರೂ ಹಸುಗಳನ್ನು ನೋಡ್ತೀರಿ, ಹಸುವಿನಲ್ಲಿ ಹಾಲಿದೆ ಅಂತ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ಹಸುವಿನಲ್ಲಿ ಹಾಲಿದೆ ಅಂತೇಳಿ ಕೊಂಬಿನಲ್ಲಿ ಹಾಲು ಕರೀಲಿಕ್ಕೆ ಹೋದರೆ ಬರುತ್ತಾ? ಬಾಲದಲ್ಲಿ ಏನಾದರೂ ಕರೀಲಿಕ್ಕೆ ಹೋದರೆ ಬರುತ್ತಾ? ಬರೋದಿಲ್ಲಲ್ಲ. ಮೊದಲು ಅದಕ್ಕೇನು ಮಾಡಬೇಕು? ಕರುವನ್ನು ಬಿಡಬೇಕು. ಕರುವನ್ನು ಬಿಟ್ಟಾಗ ಆನಂದ ಆಗುತ್ತೆ ಹಸುವಿಗೆ. ಇಡೀ ತನ್ನ ನರಮಂಡಲಗಳನ್ನೆಲ್ಲ ಸಡಿಲ ಮಾಡಿ ಯಥೇಚ್ಛವಾಗಿ ಸ್ವರವನ್ನು ಬಿಡುತ್ತೆ, ಸಮೃದ್ಧಿಯಾದ ಹಾಲನ್ನು ಕೊಡುತ್ತೆ. ಹಾಗೆ ನಾವು ಮೊದಲು ಕರುಗಳಾಗಬೇಕು, ಭಗವಂತನ ಸಾನ್ನಿಧ್ಯದಲ್ಲಿ ಕರುಗಳಾಗಬೇಕು. ಭಕ್ತಿಯ ರಸವನ್ನು ಉಣಿಸುವಂತಹ ಕರುಗಳಾದಾಗ ಆ ಭಗವಂತನ ಸಾನ್ನಿಧ್ಯ ಪ್ರಾಪ್ತಿ. ದೇರಬೈಲ್ ವಿಠಲದಾಸ ತಂತ್ರಿಯರು ಆಶೀರ್ವಚನ ಕೊರ್ದು ನಮ್ಮ ಬದುಕದ ರಥ ದುಂಬು ಪೋಡುಂದಾಂಡ ದೇವರಿನ ಇಂಬು ಬೋಡೇ ಬೋಡು ಐಕಾದು ನಮ್ಮ ಶುದ್ಧ ಮನಸ್ಸುಡು ದೇವರಿನ ಒಲಿಪವನ ಕೆಲಸ ಮಲ್ಪ. ನಾವು ದೇವಾಲಯವನ್ನು ಕ್ಷೇತ್ರ ಅಂತ ಹೇಳಿ ಕರಿತೇವೆ. ಕ್ಷೇತ್ರದ ಇನ್ನೊಂದು ಅರ್ಥ ಏನು ಅಂತ ಹೇಳಿದರೆ ಗದ್ದೆ. ಅನೇಕ ಕ್ಷೇತ್ರಗಳನ್ನು ನಾವು ನೋಡ್ತೇವೆ. ಕದ್ರಿ ಕ್ಷೇತ್ರ, ಮಂಗಳಾದೇವಿ ಕ್ಷೇತ್ರ, ಕೊಲ್ಲೂರು ಕ್ಷೇತ್ರ, ಇನ್ನಿತರ ಕ್ಷೇತ್ರಗಳು. ಕ್ಷೇತ್ರ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಗದ್ದೆ ಅಂತ ಹೇಳಿ ಅರ್ಥ. ಗದ್ದೆಯಲ್ಲಿ ನಾವು ಏನು ಕೆಲಸ ಮಾಡ್ತೇವೆ ಅಂತ ಹೇಳಿದರೆ ಉಳುಮೆಯನ್ನು ಮಾಡ್ತೇವೆ, ಬೀಜವನ್ನು ಬಿತ್ತುತ್ತೇವೆ, ಆನಂತರ ಅದರಲ್ಲಿ ನಮಗೆ ಫಸಲು ಬರ್ತದೆ, ಅದರಿಂದ ಧಾನ್ಯ ಸಿಗ್ತದೆ, ಅದರಿಂದ ನಾವು ಉಣ್ಣುತ್ತೇವೆ, ಬೆಳೆಯುತ್ತೇವೆ, ಜೀವನ ಮಾಡ್ತೇವೆ, ಎಲ್ಲವನ್ನು ಮಾಡ್ತೇವೆ. ಈ ದೇವಾಲಯವೆಂಬಂತಹ ಕ್ಷೇತ್ರದಲ್ಲಿ ನಾವು ಏನನ್ನು ಬೆಳೆಯಬೇಕು ಅಂತ ಹೇಳಿದರೆ ಕರ್ಮವನ್ನು ನಾವು ಬೆಳೆಯಬೇಕು. ಇಲ್ಲಿ ಬೀಜ ಅಂತ ಹೇಳಿದರೆ ಕರ್ಮ. ಆ ಕರ್ಮ ಎರಡು ನಮೂನೆಯಲ್ಲಿ ಇರ್ತದೆ. ಒಂದು ಪಾಪಕರ್ಮ, ಇನ್ನೊಂದು ಪುಣ್ಯಕರ್ಮ ಅಂತ ಹೇಳಿ. ಹೊರಗಿನ ಪಾಪಕರ್ಮಗಳನ್ನು
ನಾವು ಪರಿವರ್ತಿಸಿ ಅದನ್ನು ಪುಣ್ಯಕರ್ಮವನ್ನಾಗಿಸಿ ಕ್ಷೇತ್ರದಲ್ಲಿ ದೇವಾಲಯದಲ್ಲಿ ನಾವು ಅದನ್ನು ಬಿತ್ತಬೇಕು. ಅದರಲ್ಲಿ ದೇವರ ಅನುಗ್ರಹವೆಂಬಂತಹ ಫಸಲು ಸಿಗ್ತದೆ. ದೇವರ ಅನುಗ್ರಹವೆಂಬಂತಹ ಫಸಲು ಸಿಕ್ಕಿದರೆ ಮಾತ್ರ ನಮಗೆ ಜೀವನ ಮಾಡಲಿಕ್ಕೆ ಸಾಧ್ಯ. ವಿಠಲದಾಸ ತಂತ್ರಿರೇಗು ಉದಯವಾಣಿ ಪೇಪರ್ದ ಮನೋಹರ್ ಪ್ರಸಾದರೇಗ ವಾಸು ತಜ್ಞರು ರಾಜ್ಕುಮಾರ್ ಬೊಕ್ಕ ದಾನಿಲಾಯನ ಕೃಷ್ಣಪ್ಪ ಉಚ್ಚಿಲ ಮೊಕ್ಲೆಗ್ ತಮ್ಮನದ ಮರ್ಯಾದೆ ಮಲ್ತೆರ.